ಕಲ್ಕೆರೆ ಅಕ್ಕಿ ಗೋಡನ್ನಲ್ಲಿ ಕರ್ಕೊಂಡೋಗಿ ಇವತ್ತು ಈ ಮಹಾಸಭೆಯನ್ನು ಮಾಡಿದ್ದಾರೆ. ಈ ಮಹಾಸಭೆಯನ್ನು ತತ್ಕ್ಷಣ ರದ್ದು ಮಾಡಬೇಕು. ಸಿ ಒ ಪಲ್ಲವಿ ಹೊನ್ನಪ್ಪನವರನ್ನು ಅಮಾನತುಗೊಳಿಸಿ ಏನು ನಾವೆಲ್ಲ ಇಲಾಖೆ. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಸಾರ್ತವಳ್ಳಿ ಪ್ರಾಥಮಿಕ ಕೃಷಿ ಸಹಕಾರಿ ನಿಯಮಿತದಲ್ಲಿ ಕೋಟ್ಯಾಂತರ ರೂಪಾಯಿಗಳ ದುರ್ಬಳಕೆಯಾಗಿದೆ ಎಂದು ನಿಯಮಿತದ ಸಿಇಒ ಮತ್ತು ಅಧ್ಯಕ್ಷರ ವಿರುದ್ಧ ನಿಯಮಿತದ ಆಡಳಿತ ಮಂಡಳಿ ನಿರ್ದೇಶಕ ನಾಗರಾಜ್ ಆರೋಪಿಸಿದರು. ನಗರದ ಸಹಕಾರ ಇಲಾಖೆಯ ಕಚೇರಿ ಮುಂದೆ ಅವರು ಮಾತನಾಡಿದರು. ಗೈಡ್ ಮಾಡಿ ಸಾರ್ತವಳ್ಳಿ ಕೇಂದ್ರ ಸ್ಥಾನ ಅದು. ಸಾರ್ತವಳ್ಳಿಲೇ ಇವತ್ತು 72-73 ಸೊಸೈಟಿ ಉದ್ಘಾಟನೆ ಆದ ಸನ್ನಿವೇಶದಿಂದಲೂ ಇಲ್ಲಿವರೆಗೂ ಬೈಲಾದಲ್ಲಿ ಕೂಡ ಯಾವ ಕೇಂದ್ರ ಸ್ಥಾನದಲ್ಲಿ ಮಹಾಸಭೆ ನಡಿಬೇಕು ಅಲ್ಲೇ ಮಾಡಬೇಕು ಮಹಾಸಭೆನ ಅಂತೇಳಿ ಒಂದು ಕಾನೂನು ಇರುತ್ತೆ. 113 ಕಾಲಮಲ್ಲಿ ಅದು ನಮ್ಮ AR ಸಾಹೇಬರು ಕೂಡ ನೀವು ಮಾಡಿರೋದು ತಪ್ಪಾಗಿದೆ, ಈ ಥರ ನೀವು ಸಾರ್ತವಳ್ಳಿ ಕೇಂದ್ರ ಸ್ಥಾನವನ್ನು ಬಿಟ್ಟು ಕಲ್ಕೆರೆಗೆ ನೀವು ತೊಗೊಂಡೋಗಿ ಮಾಡ್ತಾ ಇರೋದು ತಪ್ಪಾಗುತ್ತೆ ಅಂತೇಳಿ ಕಾನೂನು ಉಲ್ಲಂಘನೆ ಆಗಿದೆ. ನೀವು ಬಂದು ನಮಗೆ ಉತ್ತರ ಹೇಳಿ ಅಂತೇಳಿ ಅಧ್ಯಕ್ಷರಿಗೆ CEO ನೋಟಿಸ್ ಕೊಟ್ಟರೂ ಕೂಡ ಅದನ್ನು ಅಧಿಕಾರಿಗಳ ಮಟ್ಟಕ್ಕೆ ಅವ್ರ ಮಾತಿಗೆ ಕೇರ್ಲೆಸ್ ಮಾಡಿ ಇವತ್ತು ಸಾರ್ತವಳ್ಳಿಯಲ್ಲಿ ಮಾಡ್ತಕ್ಕಂಥ ಸಭೆಯನ್ನು ರದ್ದು ಮಾಡಿ ಜನಗಳಿಗೆಲ್ಲ ಡಿವೈಡ್ ಮಾಡಿ ಜನಗಳನ್ನ ಅವ್ರಿಗೆ ಮಾಹಿತಿನೇ ಸರಿಯಾದ ಯಾರಾದರೂ ಜೋರಾಗಿ ಮಾತಾಡ್ತಾರೆ ಅಂತಂದರೆ ಅವ್ರ ವಿರುದ್ಧ ಅವರಿಗೆ ನೋಟಿಸೇ ಕೊಡೋದಿಲ್ಲ, ಅವ್ರು ಬೇಡ ಅಂತಾರೋ ಅಂತ ಒಂದು ಕಲ್ಕೆರೆ ಅಕ್ಕಿ ಗೋಡನ್ನಲ್ಲಿ ಕರ್ಕೊಂಡೋಗಿ ಇವತ್ತು ಈ ಮಹಾಸಭೆಯನ್ನು ಮಾಡಿದ್ದಾರೆ. ಈ ಮಹಾಸಭೆಯನ್ನು ತತ್ಕ್ಷಣ ರದ್ದು ಮಾಡಬೇಕು. ಸಿ ಒ ಪಲ್ಲವಿ ಹೊನ್ನಪ್ಪನವರನ್ನು ಅಮಾನತುಗೊಳಿಸಿ ಏನು ನಾವೆಲ್ಲ ಇಲಾಖೆಗಳಿಗೆ ನಾವು ಇದನ್ನು ಕೊಟ್ಟಿದ್ದೀವೋ ನಮ್ಮ ಸೊಸೈಟಿಯಿಂದ ತೊಂದರೆ ಆಗಿದೆ ಅಂತ ದೂರನ್ನು ನೀಡಿದ್ದೀವಿ, ದುರುಪಯೋಗ ಆಗಿದೆ ಅಂತ ನಾವು 600-700 ಜನ ಸೈನ್ ಮಾಡಿ ನಾವು ಇದಕ್ಕೆ ಲೋಕಾಯುಕ್ತ ಮತ್ತು ACBಗೆ ಎಲ್ಲದಕ್ಕೂ ಕೂಡ ಕೊಟ್ಟಿದ್ದೀವಿ. ದಯವಿಟ್ಟು ಕಾನೂನು ಉಲ್ಲಂಘನೆ ಆಗಿದೆ, ಕಾನೂನು ಉಲ್ಲಂಘನೆ ಆಗದೆ ಇವ್ರನ್ನ ಇದರಲ್ಲಿ ಆಡಳಿತದಿಂದ ಹೊರ ಇಟ್ಟು ಇದನ್ನು ತನಿಖೆ ಮಾಡಿ ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಬೇಕು ಅಂತ ಹೇಳಿ. ಇದೇ ವೇಳೆ ಮಾತನಾಡಿದ ಉಪಾಧ್ಯಕ್ಷ ವಿನಯ್ ಮತ್ತು ನಿರ್ದೇಶಕ ಪ್ರಕಾಶ್ ಯಾದವ್, ಸಾಮಾನ್ಯ ಸಭೆಯನ್ನು ಕೇಂದ್ರ ಸ್ಥಾನ ಬಿಟ್ಟು ಅಧ್ಯಕ್ಷರ ಊರಾದ ಕಲ್ಕೆರೆಯಲ್ಲಿ ಗ್ರಾಮ ಸಭೆಯನ್ನು ಆಯೋಜಿಸಿ ನಿಯಮ ಉಲ್ಲಂಘಿಸಲಾಗಿದೆ. ಆರೋಪ ಸಾಬೀತಾದಲ್ಲಿ ನಿಯಮಿತವನ್ನು ಸೂಪರ್ ಸೀಡ್ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಚಂದ್ರಶೇಖರ್ ಮತ್ತು ದೇವಿರಮ್ಮ, ಮಾಜಿ ನಿರ್ದೇಶಕ ನಾಗರಾಜ್ ಹಾಗೂ ಗ್ರಾಮಸ್ಥ ರಾಜಣ್ಣ ಸೇರಿದಂತೆ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಈ ಹಿಂದಿನ ಕಮಿಟಿ ಈಗಿನ ಕಮಿಟಿ ಮಾಡಿರ್ತಕ್ಕಂಥದ್ದು ನಮ್ಮ CEO ಅವರು ಹಗರಣ ಮಾಡಿರ್ತಕ್ಕಂಥದ್ದನ್ನು ನಾವು ARಗೂ ಕೂಡ, ರಾಜ್ಯಪಾಲರಿಗೂ ಕೂಡ, DC ಅವ್ರಿಗೂ ಕೂಡ, ಎಲ್ಲ ಇಲಾಖೆಗೂ ಕೂಡ ದೂರನ್ನು ಸಲ್ಲಿಸಿದ್ವಿ. ಯಾಕೆ ಅಂತಂದರೆ ಇವರು ಇದ್ದೇ 1,17,00,000 ಹಗರಣ ಮಾಡಿ ನಮ್ಮ ಸೊಸೈಟಿಯನ್ನು ಮುಚ್ಚಾಕ ಅಂತ ಸ್ಥಿತಿಗೆ ಬಂದಿದೆ. ಇದರಲ್ಲಿ ಅಧ್ಯಕ್ಷರು ಕೂಡ ನಮ್ಮ ನಿರ್ದೇಶಕರನ್ನು ಯಾವುದೇ ಪರಿಗಣನೆ ಮಾಡದೆ ಸಾಮಾನ್ಯ ಸಭೆಯನ್ನು 3 ಸಭೆಯನ್ನು ಕೂಡ ಪೂರ್ವಾನುಮತಿ ಪಡೆದಿದೆ. ಅಂದರೆ ನಮ್ಮಿಂದ ಮೇಲಾಧಿಕಾರಿಗಳಿಂದ ಪೂರ್ವಾನುಮತಿ ಪಡೆಯದೆ ಅಥವಾ ನಮ್ಮ ಕಮಿಟಿನಲ್ಲಿ ಅನುಮತಿಯನ್ನು ಪಡೆದೇ ಬೇರೆ ಒಂದು ಗುಡಿಸಲಲ್ಲಿ ಅಥವಾ ಶೆಡ್ಡರ್ನಲ್ಲಿ ಹೋಗಿ ಇವರು ಸಾಮಾನ್ಯ ಸಭೆ ಮಹಾಸಭೆಯನ್ನು ಮಾಡ್ಯವ್ರೆ. ಈ ಹಿಂದೆನೂ ಕೂಡ ಸಾಮಾನ್ಯ ಸಭೆ ಆಗಲಿ ಅಥವಾ GPM ಆಗಲಿ ಜನರಲ್ ಬಾಡಿ ಸಾಮಾನ್ಯ ಸಭೆಯನ್ನು ಅವರು CEO ಅವರು ಎಲ್ಲ ಸೈನ್ಗಳನ್ನು ಬೋಗಸ್ ಮಾಡಿ ಆ ಸೈನನ್ನು ತಿದ್ದುಪಡಿ ಮಾಡಿಕೊಂಡು ಸಾಮಾನ್ಯ ಸಭೆ ನಡೆಸಿದ್ದೀವಿ ಅಂತೇಳಿ ತಪ್ಪು ಮಾಹಿತಿಯನ್ನು ಅಧಿಕಾರಿಗಳಿಗೆ ಕೊಟ್ಟು ಈ ಸಭೆಯನ್ನು ಕೆಲವೊಂದು ನಿರ್ದೇಶಕರನ್ನು ಯಾವುದೂ ಗಮನಕ್ಕೆ ತೆಗೆದುಕೊಂಡಲೇ ಹಗರಣದಲ್ಲಿದೆ ನಮ್ಮ ಸೊಸೈಟಿನ. ಅದಕ್ಕೆ ನಾವು ARಗೂ ಕೂಡ ಗಮನಕ್ಕೆ ತಂದಿದ್ವಿ. ಇದನ್ನು ದಯಮಾಡಿ ಎಲ್ಲ ಪತ್ರಿಕಾ ವರದಿ ಮಾಧ್ಯಮ ಸ್ನೇಹಿತರಿಗೂ ನಾನು ಕೇಳೋದಿಷ್ಟೇ, ಎಲ್ಲಿ ರೈತನಿಗೆ ಅಥವಾ ಷೇರುದಾರರಿಗೆ ಅನ್ಯಾಯ ಆಗಿದೆ ಅದರ ವಿರುದ್ಧ ಹೋರಾಡಿದರೆ ನಿಮಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ ಪತ್ರಕರ್ತರೆ. ಯಾಕೆಂದರೆ ಇವತ್ತು ಸೊಸೈಟಿ ಇರ್ತಕ್ಕಂಥದ್ದು ಷೇರುದಾರರ ಪರವಾಗಿ ಅವ್ರು ಕಟ್ಟಿರ್ತಕ್ಕಂಥ 100 ರೂಪಾಯಿ ತುಂಬ ಶ್ರಮ ಹಾಕಿದ ಹಣವನ್ನು ದುರುಪಯೋಗ ಮಾಡಿಕೊಂಡು 600-700 ಶೇರ್ಗಳನ್ನ ಡಿವೈಡೆಂಟ್ ಕೊಟ್ಟಿಲ್ಲ, ಅದರಿಂದ ಆಗ್ತಕ್ಕಂಥ ನಷ್ಟ ಎಲ್ಲ ಕಟ್ಟಿಕೊಟ್ಟಿಲ್ಲ. ಹಂಗಾರೂ ಕೂಡ ಇವರು ಸುಳ್ಳು ಸಹಿ ಹಾಕ್ಕೊಂಡು ನಮ್ಮ CEO ಅವರಾಗಲಿ ಇದ್ರ ಜೊತೆಲಿ ನಮ್ಮ ಕಮಿಟಿ ಕೆಲವು ನಿರ್ದೇಶಕರಾಗಲಿ ಎಲ್ಲರ ಜೊತೆನಲ್ಲಿ ಸೇರಿಕೊಂಡು ಈ ಸೊಸೈಟಿಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೊಂಡವ್ರೆ. ಅದನ್ನು ನಾವು ನಿಷೇಧಿಸಬೇಕು ಅಂತ ಹೇಳಿ AR ಅವ್ರಿಗೂ ಕೇಳ್ಕೊತೀವಿ, ಸಂಬಂಧಪಟ್ಟ ಅಧಿಕಾರಿಗಳವ್ರಿಗೂ ಕೇಳ್ಕೊತೀವಿ. ಇದನ್ನು ತತ್ಕ್ಷಣ CEO ಅಮಾನತ್ತಿನಲ್ಲಿಟ್ಟು ತನಿಖೆ ಮಾಡಿ
ನಮ್ಮ ಬಾಡಿಯಲ್ಲಿ ಸರಿ ಇಲ್ಲ ಅಂತಂದರೆ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡಿ ನಮ್ಮ ಬಾಡಿಯನ್ನು ಸ್ಪ್ಯಾಶ್ ಮಾಡಬೇಕಂತ ಇಲ್ಲಿ ತಮ್ಮಲ್ಲಿ ಕೇಳ್ತಿದ್ದೀನಿ. ಯಾಕೆಂದರೆ ಇದು ಷೇರುದಾರರ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ, ರೈತರಿಗೆ ಯಾವುದೇ ಆದ ತುಂಬ ಅನ್ಯಾಯ ಇದೆ. ನಮ್ಮ CEO ಮೇಡಮ್ನವರು ಅವ್ರಿಗೆ ಬೇಕಾದಂಥ ಇದರಲ್ಲಿ 10,000 ರಿಂದ 12,000 15,000 ಅಮೌಂಟನ್ನು ತಕ್ಕೊಂಡು ಅವರೇ ಸ್ಲಿಪ್ನಲ್ಲಿ ಡ್ರಾ ಮಾಡಿಕೊಂಡು ಆ ಫೂಟೇಜ್ ಕವರ್ನಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಫೂಟೇಜ್ ಕವರನ್ನು ತೆಗೆದ್ರೆ ಇವರು ಯಾವ ರೀತಿ ಕಾರ್ಯನಿರ್ವಹಿಸೋರೆ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಂತ ಅನ್ನೋದು ಸ್ಪಷ್ಟೀಕರಣ AR ಅವ್ರಿಗಾಗಲಿ ಅಧಿಕಾರಿಗಳವ್ರಿಗಾಗಲಿ ಖಂಡಿತ ಗೊತ್ತಾಗುತ್ತೆ. ಯಾವೊಬ್ಬ ರೈತರಿಗೂ ಕೂಡ ಚೆಕ್ಕನ್ನು ನೇರವಾಗಿ ಕೊಟ್ಟಿಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.